ಗ್ರಾಮಗಳ ಜನರು ನಾವಿಲ್ಲಿ ಸೇರಿದ್ದೀವಿ. ನಮ್ಮ ಏಕೈಕ ಬೇಡಿಕೆ ಏನಂದರೆ ಮೊಗರೋಡಿ ಕನ್ಸ್ಟ್ರಕ್ಷನ್ಗೆ ಸೇರಿರುವಂತಹ ಒಂದು ಡಾಮರ್ ಹಾಟ್ ಮಿಕ್ಸ್ ಪ್ಲ್ಯಾಂಟ್ ಏನಿದೆ ಅದನ್ನು ಈ ಪ್ರದೇಶದಿಂದ ತೆರವುಗೊಳಿಸಬೇಕಾಗಿ ನಮ್ಮ ಮೊದಲ ಬೇಡಿಕೆಯಾಗಿದ್ದು, ಮಲೆಯಡಕ ಉಳಿಸಿ ಮತ್ತು ಹೋರಾಟ ಸಮಿತಿಯ ಭಾಗವಾಗಿ ನಾವೆಲ್ಲ ನಾಡ ಗ್ರಾಮಸ್ಥರೆಲ್ಲ ಊರವರು ನಾವು ಸೇರಿದ್ದೇವೆ. ನಮ್ಮ ಈ ಪ್ರತಿಭಟನೆಯ ಭಾಗವಾಗಿ ಪ್ರಾಸ್ತಾವಿಕ ಭಾಷಣವನ್ನು ಸದಾಶಿವ ಅವರು ಮಾಡಲಿದ್ದಾರೆ. ಜನವಸತಿಯಲ್ಲಿ ಹಾಟ್ ಮಿಕ್ಸ್ ರದ್ದುಗೊಳಿಸಿ, ಮಲೆಯಡಕ ಉಳಿಸಿ, ಬುಡಕಟ್ಟು ರಕ್ಷಿಸಿ. ಏನು ಮಲೆಯಡಕ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ನಾವು ಏನು ಈ ಒಂದು ಗುಮ್ಮಟ ಚಳವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರಣ ಏನಂತ ಹೇಳಿದರೆ, ಇಲ್ಲಿ ಸೇರಿರುವಂಥ ಎಲ್ಲ ಮಲೆಯಡಕ ನಿವಾಸಿಗಳಿರ್ಬೋದು, ಉಜಿರೆ, ಜಾರಿಗೆದಡಿ, ಕೋಡಿಜಾಲು, ಮಲೆಯಡಕ, ಇಚ್ಚಾವು ಈ ಭಾಗದ ಜನರು, ಅತ್ತಾಜೆ ಈ ಭಾಗದ ಜನರು ಏನು ನಿತ್ಯ ನರಕ ಯಾತನೆಯನ್ನು ಅನುಭವಿಸಿದಂಥ ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದರೆ, ಸುಮಾರು ನಮ್ಮ ಪೂರ್ವಜರು ಒಂದು 80-100 ವರ್ಷಗಳ ಹಿಂದಿನಿಂದ ಮಲೆಯಡಕ ಅನ್ನುವಂಥ ಪರಿಸರದಲ್ಲಿ ದಾಖಲೆ ಸಮೇತ ಏನು ಭೂಮಿಯನ್ನು ಹೊಂದಿದ್ದು ಇವರು ಜೀವನವನ್ನು ಸಾಗಿ ಬರ್ತಾ ಇದ್ದ ಒಂದು ಘಟ್ಟ. ಏನು ಮಲೆಯಡಕ ಏನು ಪ್ರದೇಶ ಇರುವಂತಹದ್ದು 2008ರಲ್ಲಿ ಏನು ಮೊಗರೋಡಿ ಹಾಟ್ ಮಿಕ್ಸ್ ಪ್ಲಾಂಟಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಲೆಯಡಕ ಅನ್ನುವಂಥ ಒಂದು ಪ್ರದೇಶಕ್ಕೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರದೇಶಕ್ಕೆ ಮೂಲಭೂತ ಸೌಲಭ್ಯವಾದಂತಹ ವಿದ್ಯುತ್ ವ್ಯವಸ್ಥೆಯನ್ನು ನೀಡಲಿಕ್ಕೆ ಇನ್ನು ಅಧಿಕಾರಿ ವರ್ಗ ಇರ್ಬೋದು ಅಥವಾ ಏನು ಮೂಲಭೂತ ಸೌಲಭ್ಯವನ್ನು ವಂಚಿತರಾಗಿ ಇದ್ದಂತಹ ಒಂದು ಮಲೆಯಡಕ ಅನ್ನುವಂಥ ಒಂದು ನಿರ್ಜನ ಪ್ರದೇಶ, ಆ ರೀತಿಯ ಒಂದು ವಾತಾವರಣ ಇತ್ತು. ಅದೇ ಸಮಯದಲ್ಲಿ 2008ರಲ್ಲಿ ಏನು ಅಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಅಧಿಕಾರಿ ವರ್ಗ ಇತ್ತು. ಅದೇ ಸಮಯದಲ್ಲಿ 2008ರಲ್ಲಿ ಯಾವ ದಾಖಲೆಯನ್ನು ಇಟ್ಟು ಇವರು ಈ ಹಾಟ್ ಮಿಕ್ಸ್ ಪ್ಲಾಂಟ್ ಆರಂಭ ಮಾಡಿದಾರೋ ಅದು ಅಕ್ರಮವಾಗಿದೆಯೋ ಸಕ್ರಮವಾಗಿದೆಯೋ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಯಾಕಂತ ಹೇಳಿದರೆ ಈಗ ನ್ಯಾಯಾಲಯದ ಅಂಗಳದಲ್ಲಿದೆ. ಆದರೆ ಇವರಿಗೆ ಪ್ರಭಾವಿಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿ ಅಲ್ಲಿ ಒಂದು ಹಾಟ್ ಮಿಕ್ಸ್ ಪ್ಲಾಂಟ್ ಆರಂಭವಾಗಿದೆ. ಈ ಹಾಟ್ ಮಿಕ್ಸ್ ಪ್ಲಾಂಟ್ನಿಂದಾಗಿ ಇದು ರಕ್ಷಿತಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಒಂದು ಪ್ಲಾಂಟ್. ಇಲ್ಲಿ ನೀರಿನ ಮೂಲ ಏನು ಇರುವಂಥದ್ದು ನಾಡ್ಜೆ ಅರಣ್ಯ ಪ್ರದೇಶದಲ್ಲಿ. ಈ ಅರಣ್ಯ ಪ್ರದೇಶದಿಂದ ಬರುವಂತಹ ನೀರು ಕೆಳಗಿನ ಗದ್ದೆಗಳಿಗೇನು 3-4 ಊರುಗಳಿಗೆ ಸಾಗಿ ಹೋಗ್ತಾ ಇದೆ. ಇದು ಏನು ಕೋಡಿಜಾಲು, ಜಾರಿಗೆದಡಿ, ಇಚ್ಚಾವು, ಪಂಜೋಲಿಮಾರ್, ಅದೇ ರೀತಿಯಾಗಿ ಕೆಳಗೆ ಸಾಗಿ ಹೋಗುವಂಥ ಅನೇಕ ಗದ್ದೆಗಳು, ಅನೇಕ ಕೃಷಿ ತೋಟಗಳಿಗೆ ಹಾನಿಯಾಗ್ತಾ ಇದೆ. ಇದು ನಿಧಾನವಾಗಿ ನಮಗೆ ಏನು ಜಾನುವಾರುಗಳಿಗಿರ್ಬೋದು ಅಥವಾ ಜನಗಳಿಗಿರ್ಬೋದು, ಜಾನುವಾರುಗಳಿಗೆ ಕುಡಿಯಲು ನೀರು ಯೋಗ್ಯವಿಲ್ಲ. ಅದೇ ರೀತಿಯಾಗಿ ಜಾನುವಾರುಗಳನ್ನು ಮೇಯಲು ಬಿಡದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ 2008ರಿಂದ ನಿಧಾನವಾಗಿ ಏನು ವೃದ್ಧರಲ್ಲಿ, ಮಕ್ಕಳಲ್ಲಿ ಅಥವಾ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆ ನಿಧಾನವಾಗಿ ಕಾಡಲಿಕ್ಕೆ ಆರಂಭವಾಯಿತು. ಇದನ್ನು ಮನಗಂಡು ನಾವು ಬೇರೆ ಬೇರೆ ಅಧಿಕಾರಿಗಳಿಗೆ ಇರ್ಬೋದು, ಬೇರೆ ಬೇರೆ ಜನಪ್ರತಿನಿಧಿಗಳಿಗಿರ್ಬೋದು ನಮ್ಮ ಮನವಿಯನ್ನು, ನಮ್ಮ ನೋವನ್ನು ನಾವು ತಿಳಿಸಿದಾಗ ನಮಗೆ ಯಾವ ರೀತಿಯ ಸ್ಪಂದನೆ ಅಂತ ಹೇಳಿದರೆ, ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ಗೆ ನಾವು ನಮ್ಮ ಕೂಗನ್ನು ಹೇಳಿದರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೇಳುವಂಥ ಒಂದು ಪ್ರಕ್ರಿಯೆ. ಇನ್ನು ಈ ಪ್ರಕ್ರಿಯೆಗೆ ನಾವು ಅಂತ್ಯ ಹಾಡಲೇಬೇಕು. ಯಾಕಂತ ಹೇಳಿದರೆ ನಮಗೆ ಬದುಕುವಂಥ ಒಂದು ಅವಕಾಶ ಬೇಕು. ಅದೇ ರೀತಿಯಾಗಿ ನಾವು ಇನ್ನು ಯಾರಿಗೆ ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಇಲ್ಲುವಂಥ ಒಂದು ವಾತಾವರಣ ಇರುವಾಗ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೇವೆ. ಈಗಾಗಲೇ ಮೊಗರೋಡಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹೋರಾಟದ ಭಾಗವಾಗಿ ನಾವು ಹೈಕೋರ್ಟಿಗೆ ರಿಟ್ ಪಿಟಿಷನನ್ನು ಸಲ್ಲಿಸಿದ್ದು, ಈಗಾಗಲೇ ಮೊಗರೋಡಿ ಕನ್ಸ್ಟ್ರಕ್ಷನ್ ಒಳಗೊಂಡು ನಡ ಪಂಚಾಯತ್, ಗ್ರಾಮ ಪಂಚಾಯತ್ ಹಾಗೂ ವಲಯ ಅರಣ್ಯಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು ಹಾಗೂ DC ಅವರಿಗನ್ನು ಒಳಗೊಂಡು 8 ಪಾರ್ಟಿಗಳಿಗೆ ನೋಟಿಸ್ ಹೋಗಿದ್ದು, ತದನಂತರದಲ್ಲೂ ಕೂಡ ಇವತ್ತಿಗೂ ರಾತ್ರಿ ಹಗಲೆನ್ನದೇ ಈ ಪ್ಲಾಂಟಿನಲ್ಲಿ ಇವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ಸಮಸ್ಯೆಗಳು ನಾಡ ಜನರಿಗೆ ಆಗ್ತಾ ಇದೆ. ನಾಡ್ಜೆ ಅರಣ್ಯ ಪ್ರದೇಶದಿಂದ ಹರಿದು ಬರುತ್ತಿರುವಂಥ ನೀರು ಈ ಪ್ರಸ್ತುತ ಪ್ಲಾಂಟ್ ಮೂಲಕ ಹರಿದು ಹೋಗ್ತಾ ಇದ್ದು, ಅದು ಹೆಚ್ಚು ಕಡಿಮೆ ಇಚ್ಚಾವು, ಮಲೆಯಡಕ, ಪಂಜುಲಿಮಾರ್, ಜಾರಿಗೆದಡಿ ಮತ್ತು ಕೋಡಿಜಾಲು ಎನ್ನುವಂತಹ ಪ್ರದೇಶದಲ್ಲಿ ಹಾದು ಹೋಗ್ತಾ ಇದೆ. ಅಲ್ಲಿರುವಂತಹ ಕುಡಿಯುವ ನೀರು ಕಲುಷಿತಗೊಳ್ತಾ ಇದೆ. ಹಾಗೆ ಅಲ್ಲಿರುವಂತಹ ದನ ಕರುಗಳ ಮೇವು ಇವತ್ತು ಕಲುಷಿತಗೊಳ್ತಾ ಇದೆ.
ಅನೇಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ಜನರಿಗೆ ಅಹವಾಲುಗಳು ದೂರುಗಳಿದ್ದು ಅದರ ಬಗ್ಗೆ ಮಾತಾಡುವುದಕ್ಕೆ ಒಂದಷ್ಟು ಸಂತ್ರಸ್ತರನ್ನು ಕೂಡ ನಾವು ಮಾತಾಡಿಸುವವರಿದ್ದೀವಿ. ಮಾನ್ಯ ಗಿರೀಶ್ ಪ್ರಭು ಅವರು ಬಂದು ಈ ಬಗ್ಗೆ ನಾವು ಎದುರಿಸ್ತಿರುವಂಥ ಸಮಸ್ಯೆಗಳ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಲಿದ್ದಾರೆ. ಅಲ್ಲಿ ಸ್ಥಳ ತಗೊಂಡು ವಾಸ ಮಾಡಿ ಇದ್ದೇವೆ. ಈಗ ಈ ವರ್ಷದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಉಂಟು, ನಿಲ್ಲಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದರಿಂದ ಅದನ್ನೊಂದು ನಾವು ಪಂಚಾಯಿತಿಗೆ ಮನವಿ ಮಾಡ್ತೇವೆ, ಅದನ್ನೊಂದು ನಿಲ್ಲಿಸಬೇಕು ಅಂತ. ಧನ್ಯವಾದಗಳು ಗಿರೀಶ್ ಪ್ರಭು ಅವರಿಗೆ. ಶ್ರೀಯುತ ಈಶ್ವರ್ ಭಟ್ ಅವರು ಎದುರಿಸ್ತಿರುವ ಸಮಸ್ಯೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಕೂಡ ಮಾತಾಡಬೇಕಾಗಿ ವಿನಂತಿ. ನಮಸ್ತೆ. ನಮ್ಮದು ಮಲೆನಾಡಿನ ಕತ್ತಾಜೆ. ಅದು ನಮ್ಮಲ್ಲಿ ಅದರ ಮಾಲಿನ್ಯಗಳು ಪರಿಸರ ಇದರ ಸ್ಮೆಲ್ ಎಲ್ಲ ಬರ್ತಾ ಇರ್ತದೆ. ನಮ್ಮಿಂದಲೂ ಈಚೆ ಪಕ್ಕದ ಮಲೆನಾಡಿಕ ಆ ಪಕ್ಕದಲ್ಲಿ ಈಗ ಅದನ್ನು ಅಲ್ಲಿಂದ ಆದಷ್ಟು ಬೇಗ ಸ್ಥಳಾಂತರ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ. ಶ್ರೀಯುತ ತಿಮ್ಮಯ್ಯ ನಾಯ್ಕ ಅವರು ಕೂಡ ಸಂತ್ರಸ್ತರು ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಈ ಪ್ಲಾಂಟ್ ಸಾಧಾರಣ 2008 ಶುರು ಆಗ್ತದೆ. ಆ ಸಂದರ್ಭವು ಎಂಕ್ಲೆಗೆ ಒಂಜಿ ಮನೆ ತೆರಿಗೆ ಕರೆಂಟ್ ಒವ್ವೇ ಸೌಕರ್ಯ ಕೊರ್ರೆ ಪಂಚಾಯತಿಗೆ ಪರ್ಮಿಷನ್ ಕೊರೊಂದಿಜ್ಜಾಣ ಟೈಮ್ಡು. ಆಂಡ ಈ ಪ್ಲಾಂಟ್ ಪೂರ ಬತ್ತುಂಡು, ಕರೆಂಟ್ ಬತ್ತುಂಡು, ಪರ್ಮಿಷನ್ ಸಿಕ್ಕುಂಡು, ಪೂರ ಬತ್ತುಂಡು. ಎಂಕ್ಲು ಒವ್ವೇ ಡಿಪಾರ್ಟ್ಮೆಂಟ್ ಮನವಿ ಮಲ್ತಿಂಡಲ್ಲ ಏರ್ನಲ ಸ್ಪಂದನೆ ಇಜ್ಜಿ ಒರಿಯಾಗ ಪಂಡ ಒರಿಯಾಗ ಕೈ ತೊಳ್ಪಬೇಕು ಅಕ್ಲೆ ಪೂರ ಆಪುಡು ಎಂಕ್ಲೆಗಿದಾಯ ಆಪುಜಿ ಬುಕ್ಕ ರಾತ್ರಿ ಪಗೇಲು ಅಲ್ಪ ಪ್ಲಾಂಟ್ ರನ್ನಿಂಗ್ ಇಪ್ಪುಂಡು, ಶಬ್ದ ಒಂದು ಇಪ್ಪುಂಡು, ಪಾತೆರಿಯ ಸ್ಪೀಕರ್ ಹಾಕ್ಲಿ ರಾತ್ರಿ ಮೆಲ್ಲ ಪಾತೆರ ಕೇಣು ಜಾತ ಅನ್ನ ಬುಕ್ ಹಾಕ್ಲಿ ಬೇರೆದ ಒತ್ತಡ ಇಪ್ಪು. ಆಂಡ ರಾತ್ರಿ ಬಗೆಯಲ್ಲಿ ಅಲ್ಪ ರನ್ನ ಅನ್ನಾಗ ಒವ್ವೇ ಪರ್ಮಿಷನ್ ಕೊರೋನಾ ಹಾಕ್ಲಿಗೆ ಕೇನ್ ನೆನೆಜ್ಜಿ ಹಾಕ್ಲಾಗ ಆರಾಮೋಡು ನಿದ್ರೆ ಮಾಡ್ತಾ ಒಂದು ಉಪ್ಪೇರಿ ಅಧಿಕಾರ ವರ್ಗ ಆಗ ಈ ವಿಷಯನೇ ಗೊತ್ತಿಜ್ಜಿ. ಅವಳ ಎಂಕ್ಳು ಎಂಚ ಬದುಕೊಡು, ಎಂಕ್ಳು ಮಸ್ತ್ ವರ್ಷ ಎಂಚಿ ಕಷ್ಟ ಅನುಭವಿಸ ನನ್ನ ಅನುಭವಿಸಾರ ಎಂಕ್ಳ ಸಾಧ್ಯನೇ ಇಜ್ಜಿ. ಮಿಕ್ಸಿಂಗ್ ಹಾಟ್ ಮಿಕ್ಸಿಂಗ್ ಆ ದನಿಲ ಎಡ್ಡೆ ಮಲ್ಲ ಮನಸ್ಸು ಮಾಡ್ತದೆ ಅಲ್ಪದ ಸ್ಥಳಾಂತರ ಮಲ್ಪಡು ಅದಕ್ಕೆ ಸರಿಯಾದ ಮಲ್ತಿಜೇರ್ನಾಂಡ ಈ ಪಂಚಾಯತಿ ಇದ ಮುಖಾಂತರ ಎಂಕ್ಳು ಮನವಿ ಮಲ್ಪ ಎಂಕ್ಳಿಗೆ ಬದುಕೇರೋ ಅವಕಾಶ ಕೊಡಲಿ. ಧನ್ಯವಾದಗಳು ತಿಮ್ಮಯ್ಯ ನಾಯ್ಕ ಅವರಿಗೆ. ಹಾಗೆ ಇನ್ನೊಬ್ಬರು ಸಂತ್ರಸ್ತರು ಶ್ರೀಯುತ ಸತೀಶ್ ನಾಯ್ಕ ಅವರು ಕೂಡ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಮಸ್ತೆ. ನನ್ನ ಬದರ್ ಸತೀಶ್ ನಾಯ್ಕ ಬಂದದ್ದು. ಯಾನು ಡಾಂಬರ್ ಮಿಕ್ಸ್ ಮನ್ಪುನ ಪ್ಲಾಂಟ್ದ ಬರೀಟೆ ಇಪ್ಪುನ ಎಂಕನ್ನ ನೆಕ್ಸ್ಟ್ ಬೌಂಡ್ರಿ ಎಂಕನ್ನ ಜಾಗ ಇಪ್ಪುನ ಐನ ಪ್ಲಾಂಟ್ ಮಿಕ್ಸ್ ಮನ್ಪುನ ಬರೀಟೆ ಎಂಕನ್ನ ಖಂಡ ಉಂಡು ಎಂಕ್ಲ ಬಂಡಾರ ಅಡ್ಡು ಬೊಳೆ ಮಂತೊಂದು ಇಪ್ಪರ ಆ ಖಂಡಡು ಎಂಕ್ಲೆ ಬೋಡೈನ ಉತ್ಪತ್ತಿ ಇತ್ತೆ ಬರುಂದಿಜ್ಜಿ ಬತ್ತನಲ ಅವು ಸರಿಗಟ್ಟು ತಿನ್ಪುನಂಚಿನ ಪರಿಸ್ಥಿತಿಗೆ ಇಜ್ಜಿ ದಯಪಣ್ಣಂದ ಆ ಧೂಳು ಐನ ನೆಟ್ಟು ಬಾರಡು ಕೊಲ್ಲುದು ಅವೊಂಜಿ ತಿನ್ನನ್ನ ಪರಿಸ್ಥಿತಿ ಉಂಡು. ಮುಕ್ಕೊಂಜಿ ದಾಯತ ಪಂಡ ಇಂಕ್ಲೊಂಜಿ ಪೆತ್ತ ಸಾಂಕೊಂದಿಪ್ಪುನ ಪ್ರತಿ ಓರಿಯಲ್ಲಿ ಅಲ್ಪೊಂಜಿ ಪೆತ್ತ ಸಾಂಕೊಂದಲ್ಲ ಐಕ ಬೋಡೈನ ಮೇವು ತಿಕ್ಕೊಂದಿಜ್ಜಿ ದಯಪಂಡ ಈ ಪಜಿರುಡ ಐನ ಧೂಳದ ಅಂಶ ಕೊಲ್ಲುದು ಐಕೆ ವಿಷಕಾರಿ ಒಂದು ತಿನ್ಪುನಂಚಿನ ಪರಿಸ್ಥಿತಿ ಬರ್ತದುಂಡು. ಬುಕ್ಕದ ಒಂಜಿ ದಾಯತ ಪಂಡ ಇಡೀ ಒಂಜಿ ಮುಗಿರೋಡಿದ ಪ್ಲಾಂಟ್ ಎಂಕ್ಲೆಗ್ ಇತ್ತದ ನೆಕ್ ಒಂದು ವಾಸ್ತವವಾದ ತೂರದು ನಾನಾಗ ಒಂಜಿ ಮಿನಿ ಬಳ್ಳಾರಿ ಆಪುನಂಚಿನ ಒಂಜಿ ಪೂರ ಲಕ್ಷಣ ಎಲ್ಲ ತೋಜೊಂದು ದಯಪಂಡ ಅಲ್ಪ ಪರೋಕ್ಷವಾದ ಬರ್ತದ ತೂನು ಗೊತ್ತಾಪುಂಡು. ಅಂಚ ಎಂಕ್ಲೆ ದಯವಂತದ್ದು ಅಕ್ನ ಮಿತ್ತು ದಾಲ ವೈಯಕ್ತಿಕ ದೋಷ ಇಜ್ಜಿ ದಯಪಂಡ ಎಂಕ್ಲ ಪೂರ್ವಜರು ಮತ್ತು 80 ವರ್ಷದಿಂಚ ಅಲ್ಲಿ ಬದುಕೊಂಡಿತ್ತೇರು ಅಂಚನೆ ಎಂಕ್ಲೆಗೆ ಎಂಕನ್ನ ಅಪ್ಪ ಅಮ್ಮ ಪೂರ ಎಂಚ ಬದುಕೊಂಡಿತ್ತಾರ ಅವೇ ರೀತಿ ಎಂಕ್ಲೆಗ್ಲ ಎಂಕನ ಜೋಕ್ಲೆಗ್ಲ ಬದುಕುನಂಚಿನ ಒಂಜಿ ಒಂದೊಂದು ಮಂತು ಕೊರಡು ಒವೇ ಒಂಜಿ ಕೃಷಿಲ ಒಂಜಿ ಉಂದಿಜ್ಜಿ ಹಾರೆ ಪೂರ ಸೈ ಒಂದುಂಡು ದಯಪಂಡ ಇನ್ನ ಧೂಳು ಆ ಕುಬ್ಬಿಟ್ಟು ಕೊಲ್ಲುದು ಹಾರೆ ಪೂರ ಸೈ ಒಂದುಂಡು ಕಂಗದ ಇಲ್ಲ ದಾಲ ಉಂದ ಒಂದಿಜ್ಜಿ ಆ ಕೃಷಿ ಆ ತರಕಾರಿ ಅವಡು ಹೂ ಮನ್ಪುನಾಲ ಪರಿಸ್ಥಿತಿ ಒಂದಿಜ್ಜಿ ಒಂಜಿ ತಿನ್ಪುನ ಒಲೆ ಎಂಕ್ಲೆ ಇಡೀ ರೂಮು ಡೋರು ಬಾಕಿಲು ಕಾಡ್ದು ತಿನ್ಪುನ ಪರಿಸ್ಥಿತಿ ಬರ್ತದೆ. ಅಂಚಾದ ಎಂಕ್ಲೆಗೆ ಅವು ಆ ಪ್ಲಾಂಟ್ ರಡ್ಡ ಆವಡುದು ಎಂಕ್ಲಕ್ಕೆ ನೋಡಿ. ಧನ್ಯವಾದಗಳು ಸತೀಶ್ ನಾಯ್ಕ ಅವರಿಗೂ ಕೂಡ. ಇನ್ನೊಬ್ಬರು ಸಂತ್ರಸ್ತರಾಗಿರುವಂಥ ಶ್ರೀಯುತ ಸಂತೋಷ್ ಅತ್ತಾಜೆ ಅವರು ಕೂಡ ಬಂದು ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ.
2008ರಿಂದ ಪ್ರಾರಂಭವಾದ ಮುಗುರಡಿ ಒಂದು ಮಿಕ್ಸ್ ಔಟ್. ಅದರಿಂದ ತುಂಬ ಜನರಿಗೆ ಅನ್ಯಾಯವಾಗಿದೆ. ಹೇಗೆ ಅಂತ ಹೇಳಿದರೆ, ಆ ರಸ್ತೆಯಲ್ಲಿ ಹೋಗುವಾಗ ಪ್ರತಿಯೊಬ್ಬರಿಗೂ ಡಾಮರ್ ರಸ್ತೆಯಿಂದ ಕೆಳಗೆ ಇಳಿದು ಹೋಗುವ ಪರಿಸ್ಥಿತಿ ಬಂದಿದೆ ನಮಗೆಲ್ಲರಿಗೂ. ಹಾಗೆ ಇದಕ್ಕಿಂತ ಮುಂಚೆ ಒಂದು ಪ್ರತಿಭಟನೆ ಮಾಡುವ ಅಂತ ಹೇಳುವ ನಿಕ್ಷೇಪ ಮಾಡುವಾಗ ಕೆಲವರು ಹೇಳಿದರು, ನಿಮಗೆ ಬೇಕಿತ್ತ ಇದ ಅಂತೇಳಿ. ಹಾಗೆ ನಾವೆಲ್ಲರೂ, ಉದಾಹರಣೆಗೆ ಆ ಮಲೆಡ್ಕ ಗ್ರಾಮದ ಎಲ್ಲರೂ ಸೇರಿ ಒಂದು ನಿಕ್ಷೇಪ ಮಾಡಿದ್ದೇವೆ. ಪ್ರತಿಭಟನೆ ಮಾಡಿ ಮನವಿ ಕೊಟ್ಟು ನಡ ಗ್ರಾಮ ಪಂಚಾಯತಿಗೆ ಅದನ್ನು ಮುಟ್ಟಿಸ್ಬೇಕಂತೇಳಿ. ಆದರೆ ಪಂಚಾಯತಿ ಮುಖಾಂತರ ಅಥವಾ ತಾಲೂಕು ಪಂಚಾಯತಿ ಮುಖಾಂತರ ಇದರ ಬಗ್ಗೆ ಸ್ಪಂದನೆ ಕೊಡದಿದ್ದರೆ ಮುಂದಿನ ಹೋರಾಟ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುತ್ತಾ ನಾನು ಹೇಳು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸಂತೋಷ್ ಅತ್ತಾಜಿ ಅವರಿಗೆ. ಸೊ ಹೆಚ್ಚು ನಡ ಮಲೆಯಡ್ಕ ವ್ಯಾಪ್ತಿಯಲ್ಲಿ ಬರುವಂತಹ SC/ST ಸಮುದಾಯದ ಬುಡಕಟ್ಟು ಸಮುದಾಯವನ್ನು ಉಳಿಸುವ ನಿಟ್ಟಿನಲ್ಲಿ ಅದರ ಭಾಗವಾಗಿ ಗುಮ್ಮಟ ಚಳುವಳಿಯನ್ನು ಅತಿ ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ನಾವು ರೀತಿಯಲ್ಲಿ ಪ್ರತಿಭಟನೆಯನ್ನು ಇವತ್ತು ಕೈಗೊಳ್ತಾ ಇದ್ದೀವಿ. ಒಂದು 5 ನಿಮಿಷ ಮತ್ತೆ ಇದರ ಭಾಗವಾಗಿ ಗುಮ್ಮಟೆಯನ್ನು ಬಾರಿಸುವುದರ ಮೂಲಕ ಬಾರಿಸಲು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾವು ಅದರಲ್ಲಿ ಬರುವಂಥ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮ ಮಿತ್ರರ ಮುಂದೆ ಓದಿ ಹೇಳ್ತಾ ಇದ್ದೇನೆ. ಗಿರಿಜನ ಕಾಲೋನಿ ಮಲೆಯಡ್ಕ ನಡಗ್ರಾಮ ಇಚ್ಚಾವು ಪರಿಶಿಷ್ಟ ಪಂಗಡ ನಿವಾಸಿಗಳು, ಉಜಿರೆ ಪಡ್ವೆಟ್ಟು ಸುರಿಯ ಸಂತ್ರಸ್ತ ಪ್ರಯಾಣಿಕರು, ಗ್ರಾಮ ಪಂಚಾಯತ್ ನಡ ವ್ಯಾಪ್ತಿ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ. ವಿಷಯ: ಮುಗ್ರೋಡಿ ಕನ್ಸ್ಟ್ರಕ್ಷನ್ ಡಾಮರ್ ಮಿಕ್ಸಿಂಗ್ ಘಟಕದ ಕುರಿತಾಗಿ ತಕರಾರು ಅರ್ಜಿ ಮತ್ತು ಗುಮ್ಮಟೆ ಚಳುವಳಿ ಮೂಲಕ ಆಗ್ರಹಿಸುವ ಬೇಡಿಕೆಗಳನ್ನು ಮನ್ನಿಸಿ ನ್ಯಾಯ ಒದಗಿಸಿಕೊಡುವ ಬಗ್ಗೆ. ಮಾನ್ಯರೇ, ನಡಗ್ರಾಮ ಮಲೆಯಡ್ಕ ಪರಿಸರದಲ್ಲಿ ನಿರ್ಮಾಣವಾಗಿರುವಂತಹ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಎಂಬ ಹಾಟ್ ಮಿಕ್ಸಿಂಗ್ ಘಟಕ 2008ರಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಇದು ಜನವಸತಿ ಪ್ರದೇಶದಲ್ಲಿದ್ದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪಂಗಡದವರು ವಾಸಿಸುವ ಶೋಷಿತ ಸಮುದಾಯದ ಮಧ್ಯೆ ತಲೆ ಎತ್ತಿ ನಿಂತಿದೆ. ನಮ್ಮ ಸಮುದಾಯದ ಮೂಲಭೂತ ಹಕ್ಕುಗಳಾದ ಆಹಾರ, ನಿದ್ರೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಅನೇಕ ವರ್ಷಗಳಿಂದ ಜರುಗುತ್ತಲೇ ಇದೆ. ಸ್ವಾತಂತ್ರ್ಯ ಸಿಕ್ಕಿದ ಇಷ್ಟು ವರ್ಷಗಳ ತರುವಾಯವೂ ನಮ್ಮ ಮೇಲೆ ನಿರಂತರ ದೌರ್ಜನ್ಯ ಮುಂದುವರೆದಿದ್ದು ಹೇಳಿಕೊಳ್ಳಲು ಅತ್ಯಂತ ಖೇದವಾಗುತ್ತಿದೆ. ಮರಾಠಿ ನಾಯಕ ಸಮುದಾಯ ಮತ್ತು ಮೊಗೇರ ಸಮುದಾಯದ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ನಿತ್ಯ ಧೂಳು ತಿಂದು ಬದುಕುವ ವಾತಾವರಣ ಇಲ್ಲಿ ನಿರ್ಮಾಣಗೊಂಡಿದೆ. ನಮ್ಮ ಬಾವಿ, ಕೆರೆಗಳ ನೀರು ಕಲುಷಿತಗೊಂಡಿದೆ. ಸಣ್ಣ ಮಕ್ಕಳು, ವೃದ್ಧರಲ್ಲೂ ಅಸ್ತಮದಂತಹ ಕಾಯಿಲೆಗಳು ಕಂಡುಬಂದಿರುತ್ತದೆ. ಹೃದ್ರೋಗ, ಕ್ಯಾನ್ಸರ್ನಂಥ ರೋಗಗಳಿಗೂ ಇಲ್ಲಿನ ನಿವಾಸಿಗಳು ತುತ್ತಾಗಿದ್ದಾರೆ. ನಾಡ್ಜೆ ಅರಣ್ಯ ವ್ಯಾಪ್ತಿಯ ಜೀವ ವೈವಿಧ್ಯತೆ ನಶಿಸಿ ಹೋಗಿದೆ. ಕಾರ್ಖಾನೆ, ಕಲುಷಿತ ನೀರು ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯದ ನೋಟಿಸ್ ನೀಡಿದ ನಂತರವೂ ಗಿರಿಜನ ನಿವಾಸಿಗಳಿರುವ ಕೋಡಿಜಾಲು, ಜಾರಿಗೆದಡಿ, ಇಚ್ಚಾವು ಭಾಗಕ್ಕೆ ಹರಿದು ಹೋಗುತ್ತಿದೆ. ಆರೋಗ್ಯ, ಪರಿಸರ ಮಾಲಿನ್ಯ ಉಂಟು ಮಾಡುವ ಕಾರಣದಿಂದಾಗಿ ಈ ಘಟಕವನ್ನು ಈ ಕೂಡಲೇ ಸ್ಥಳಾಂತರಗೊಳಿಸಿ ಲೈಸೆನ್ಸ್ ರದ್ದುಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ವಿನಂತಿಸಲಾಗಿತ್ತು. ಸಹಿಸಲಾಗದ ವಾಸನೆ, ಮಾಲಿನ್ಯ, ತ್ಯಾಜ್ಯಗಳ ಅಸಮರ್ಪಕ ನಿರ್ವಹಣೆಗಳು ಸುತ್ತಮುತ್ತಲಿನ ಜನರ ಪ್ರಾಣಕ್ಕೆ ಎರವಾಗುತ್ತಿದ್ದು, ಮರಾಠಿ ಜನಾಂಗದ ಸಾಂಪ್ರದಾಯಿಕ ವಾದನ ಗುಮ್ಮಟೆ ಪಡೆಯುವುದರ ಮೂಲಕ ಇಲ್ಲಿ ನಾವು ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗೆಯೇ ನಾವು ಈ ಮೂಲಕ ಮನವಿ ಪತ್ರದ ಮೂಲಕ ನಾವು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಕೂಡ ನಾಡವರು ಪ್ರತ್ಯಕ್ಷವಾಗಿ ಮಾಧ್ಯಮ ಮಿತ್ರರ ಮುಂದೆ ಮಾತಾಡಿದ್ದೇವೆ. ಈಗ ಈ ಕಾರ್ಯಕ್ರಮದ ಭಾಗವಾಗಿ ಮನವಿ ಪತ್ರವನ್ನು
ಸರ್, ನಾವು ಈಗಾಗಲೇ ಪ್ರತಿಭಟನೆಯನ್ನ ವಿಶಿಷ್ಟವಾಗಿ ವಿಭಿನ್ನ ರೀತಿಯಲ್ಲಿ ಗುಮ್ಮಟ ಚಳುವಳಿಯ ಮೂಲಕ ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಕೂಡ ನಾವು ಹೇಳಿಕೊಂಡಿದ್ದೀವಿ. ಈ ಹಿಂದೆಯೂ ಕೂಡ ನಾವು ದೂರನ್ನು ನೀಡಿದ್ದು, ಆ ನಿಟ್ಟಿನಲ್ಲಿ ನೀವು ಕೂಡ ಸಹಕರಿಸುವುದಾಗಿ ನಮಗೆ ಭರವಸೆಯನ್ನು ನೀಡಿದ್ದೀರಿ. ಆದಾಗ್ಯೂ ಕೂಡ ಸ್ಥಳ ಮಹಜರು ನೀಡಿದ ಮೇಲೂ ಕೂಡ ಅಲ್ಲಿಂದ ನೀರು ಹರಿದು ಬಂದು ಆ ನೀರು ನಮ್ಮ ಇಚ್ಛಾವು ಕೋಡಿಜಾಲು ಮಲೆಯಡ್ಕ ಪರಿಸರದಲ್ಲಿ ಹಾದು ಹೋಗಿ ಈಗಲೂ ಕೂಡ ಅದು ನಿರಂತರವಾಗಿ ನಡೀತಾ ಇದೆ. ನೀವು ಭೇಟಿ ನೀಡಿದ ನಂತರವೂ ಕೂಡ ಅದೇ ಪ್ಲಾಂಟಿನಲ್ಲಿ ರಾತ್ರಿ 12 ಗಂಟೆವರೆಗೂ ಕೂಡ ಅದು ಕಾರ್ಯಾಚರಣೆ ಮಾಡುವಂಥದ್ದು, ಕೆಲಸ ಕಾರ್ಯ ಅವರು ಮಾಡ್ತಿರುವಂಥದ್ದು, ಘನ ವಾಹನಗಳು ಓಡಾಡ್ತಿರುವಂಥದ್ದು ಕೂಡ ನಮ್ಮ ಊರವರಿಗೆ ಸಮಸ್ಯೆಯನ್ನು ತಂದೊಡ್ಡಿದೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಚಳುವಳಿಯನ್ನು ಕೈಗೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದ್ದು, ಇದನ್ನು ಇವತ್ತು ಊರವರು ನಡ ಉಜಿರೆ ಗ್ರಾಮದ ಗ್ರಾಮಸ್ಥರು ಸೇರಿಕೊಂಡು ನಾವು ಮಾಡಿರ್ತೇವೆ. ಈ ಕಾರ್ಯಕ್ರಮದ ಭಾಗವಾಗಿ ಒಂದಷ್ಟು ಪಾಯಿಂಟ್ಗಳನ್ನು ನಾವು ನಿಮಗೆ ಹೇಳಿದ್ದೇವೆ. ಅಲ್ಲಿ ನಾವು ಎದುರಿಸ್ತಿರುವಂಥ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ನಾವು ಇದನ್ನು ಮನವಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇವೆ. ಸೊ ಪ್ರಸ್ತುತ ಮನವಿ ಪತ್ರದಲ್ಲಿ ಗ್ರಾಮಸ್ಥರಿಗೆ ಎದುರಾಗುತ್ತಿರುವಂತಹ ಸಮಸ್ಯೆಗಳು ಜೊತೆಗೆ ನಾವು ಎವಿಡೆನ್ಸ್ ರೂಪದಲ್ಲಿ, ಪುರಾವೆಗಳ ರೂಪದಲ್ಲಿ ಒಂದಷ್ಟು GPS ಒಳಗೊಂಡಂತಹ ಫೋಟೋಗ್ರಾಫಿಗಳನ್ನು ಕೂಡ ನಾವು ಒಳಗೊಂಡಿದ್ದೇವೆ. ಎಸ್ ವ್ಯಕ್ತಿಗಳಿಗೂ ಆರೋಗ್ಯದ ದೃಷ್ಟಿಯಿಂದ ನಾವೀಗ ಇದರ ಬಗ್ಗೆ ತುಂಬ ಸಲ ಮನವಿ ಪಂಚಾಯಿತಿ ಕೊಟ್ಟಿದ್ವಿ. ಅವಾಗ ಕೂಡ ನಾವು ಈ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಅಂದರೆ ಆರೋಗ್ಯದ ಬಗ್ಗೆ ಮತ್ತೆ ಎಲ್ಲೆಲ್ಲಿ ಅವರು ಹೇಳಿದ್ದಾರೆ ಅಲ್ಲಿಗೆ ನಾವು ಕಳಿಸಿದ್ದೇವೆ. ಅಲ್ಲಿಂದ ಮತ್ತೆ ಏನು ನ್ಯಾಯ ಸಿಗಲಿಲ್ಲ ಅಂತೇಳಿ ಮತ್ತೆ ನಿಮ್ಮ ಹೋರಾಟ ಮಾಡಿದ್ದೀವಿ. ಆದರೆ ನಮ್ಮ ಮನೆಯಕ್ಕರ ಆ ಜಾಗ ನಾವೇ ಅದನ್ನು ಕಂಡಿದ್ದೇವೆ. ಅಲ್ಲಿ ವಾಹನ ಕೂಡ ಸ್ವಲ್ಪ ಅಲ್ಲಿ ರಸ್ತೆಯನ್ನು ಕೂಡ ಅವರು ಸಪುರವಾಗಿ ಇದ್ದುಕೊಂಡು ಅಲ್ಲಿ ಸಣ್ಣ ವಾಹನಗಳಿಗೆ ಸೈಡ್ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲದನ್ನು ನಾನು ಕೂಡ ಮನಗಂಡಿದೆ. ಅವರೊಂದು ನಮಗೀಗ ಆ್ಯಕ್ಚುಲಿ ಆಗಿ ಒಂದು ಡಾಮರೀಕರಣದ ವ್ಯವಸ್ಥೆ ಬೇಕು ಅಂತ ಎಲ್ಲ ಬೇಕು. ಆದರೂ ಕೂಡ ಇತ್ತೀಚೆಗೆ ಅನೇಕ ವರ್ಷಗಳಿಂದ ಇರಲಿಲ್ಲ. ಅದು ಇತ್ತೀಚೆಗೆ ಎಂಥ ಹಾಟ್ ಮಿಕ್ಸ್ ಏನೋ ಉಪಯೋಗ ಮಾಡಿಕೊಂಡು ರಾತ್ರಿ ಕೂಡ ಕೆಲಸ ಮಾಡುವುದಂತ ನಮ್ಮ ಒಂದು ಪ್ರತಿಭಟನೆ. ಸರಿ, ಇದನ್ನು ನಾವು ಸಮರ್ಪಕವಾಗಿ ಮುಂದೆ ಮೇಲಾಧಿಕಾರಿಗಳಿಗೆ ಅದನ್ನು ತಿಳಿಸುವಂಥ ಒಂದು ಮನವಿ ಮಾಡಿ ಆ ಮನವಿಯನ್ನು ಕಳಿಸಿಕೊಡ್ಬೇಕಂತ ನಾವು ಕೂಡ ಜನಪ್ರತಿನಿಧಿಯಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಎಲ್ರಿಗೂ. ಧನ್ಯವಾದಗಳು ವಿಜಯ್ ಅವರಿಗೆ. ಸ್ವತಃ ಸಂತ್ರಸ್ತರಾಗಿದ್ದು ಈ ಗ್ರಾಮ ಪಂಚಾಯತ್ ಪ್ರತಿನಿಧಿಯಾಗಿ ಸದಸ್ಯರಾಗಿ ನಮ್ಮ ನೋವಿನ ಜೊತೆ ನಿಲ್ಲುತ್ತಾರೆ ಎನ್ನುವ ಭರವಸೆ ನಮಗಿದೆ. ಇದರ ಜೊತೆಗೂ ಕೂಡ ನಾವು ತಹಶೀಲ್ದಾರ್ ಅವರಿಗೆ ದೂರನ್ನು ನೀಡಿದ್ದೇವೆ. ಪ್ರಸ್ತುತ ಪ್ಲಾಂಟ್ ಅದರ ವಿಸ್ತೀರ್ಣ ಹೆಚ್ಚುತ್ತಾ ಇದ್ದು ಇಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ವಶಪಡಿಸಿಕೊಂಡಿರುವಂಥ ಸಾಧ್ಯತೆಗಳಿದ್ದು ಆ ಬಗ್ಗೆ ತನಿಖೆಯಾಗಬೇಕೆಂಬ ನಿಟ್ಟಿನಲ್ಲಿ ಕೂಡ ನಾವು ದೂರನ್ನು ಸಲ್ಲಿಸಿದ್ದೇವೆ. ಇದರ ಜೊತೆಗೇನೆ ಆರೋಗ್ಯಾಧಿಕಾರಿಗಳು ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಶ್ರೀಯುತ ನಾಯಕ್ ಅವರು ಕೂಡ ಬಂದು ಸ್ಥಳ ಮಹಜರನ್ನು ಈ ನಡುವೆ ಮಾಡಿರುತ್ತಾರೆ. ನಂತರದಲ್ಲೂ ಕೂಡ ಇದು ನಿರಂತರವಾಗಿ ಇರುವುದರಿಂದಾಗಿ ನಾವು ಇವತ್ತು ಇಂತಹ ಪ್ರತಿಭಟನೆಯನ್ನು ಮಾಡಬೇಕಾಗಿ ಬಂದಿರುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಮುಂದಕ್ಕೂ ಮುಂದುವರಿದರೆ ನಾವು ಈ ಪ್ರತಿಭಟನೆಯನ್ನು ಮುಂದಿನ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗುವಂತಹ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವು ಬಹಳ ಶಾಂತ ರೀತಿಯಲ್ಲಿ
ಬಹಳ ಶಾಂತ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಗುಮ್ಮಟ ಚಳುವಳಿಯ ಮೂಲಕ ಪರಿಶಿಷ್ಟ ಜಾತಿ ಪಂಗಡಗಳು, ಬಿಲ್ಲವ ಸಮುದಾಯ, ಹಾಗೆ ಒಕ್ಕಲಿಗ ಗೌಡ ಸಮುದಾಯಗಳವರು ಹೆಚ್ಚು ಇರುವಂತಹ, ಬಹುಶಃ ಎಲ್ರಿಗೂ ತಿಳಿದಿರುವಂತೆ ಅತಿ ಹೆಚ್ಚು ಮತದಾರರನ್ನು ಕೂಡ ಹೊಂದಿರುವಂತಹ ಜಾತಿಗೆ ಒಳಪಟ್ಟಂತಹ ಸಮುದಾಯಗಳಿರುವುದು. ಬಟ್ ಇದನ್ನ ಇವತ್ತು ಪಟ್ಟಭದ್ರ ಶಕ್ತಿಗಳು ಅವರ ಸ್ವ ಹಿತಾಸಕ್ತಿಗಾಗಿ ಮತ್ತೆ ಅವರ ಹಣ ಮಾಡುವಂತಹ ಉದ್ದೇಶಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ಳುವಂತಹ ಈ ನಿಟ್ಟಿನಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಈ ಪ್ರತಿಭಟನೆಯನ್ನ ಮುಂದಿನ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗುವುದಾಗಿ ಇವತ್ತು ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮದ ಪಂಚಾಯತ್ ಅಧಿಕಾರಿನಷ್ಟು ತಪ್ಪು ಮಾತುಪ್ಪೇನು ನನ್ನ ಅಭಿಪ್ರಾಯ ಪ್ರಕಾರ, ವೈಯಕ್ತಿಕ ಅಭಿಪ್ರಾಯ. ನನ್ನ ಆ ತಪ್ಪು ಇತ್ತ ವಿಡಿಯೋ ಹೊಸ ಬರ್ತೇನೆ ಮುರಾಣಿ ಅರೆ ವಿಷಯ ಗೊತ್ತಿದ್ದಿ ನನ್ನ ತಪ್ಪು ಮಾಡ್ತೇನೆ ಅಂಡ ಎಂತಗೆ ಸೈಸಾಯರ ಆಪ್ಜಿ ಅಂಚಾಯ ನಡೆದಾದ್ರೆ ನನ್ನ ಇಂಚಿನ ತಪ್ಪ ಬಂದಿದ್ದು ಪಂಚಾಯತಿಗೆ ಎಂಟು ಮಾತೇನ ಬರೋದು ವಿನಂತಿ ಇಲ್ಲ ಮಾತೊಂದು. ಉಜಿರೆನಾಡ ಗ್ರಾಮದ ಮಲೇಡ್ಕ ಎಂಬಲ್ಲಿ ಇರುವಂತಹ ಮುಗ್ರೋಡಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಈ ಡಾಮರ್ ಮತ್ತೆ ಜಲ್ಲಿ ಮಿಶ್ರಣ ಘಟಕ ಮತ್ತು ಇದರಿಂದ ಊರು ಅವರಿಗೆ ಎದುರಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಗುಮ್ಮಟ ಚಳುವಳಿಯ ಮೂಲಕ ಕೈಗೊಂಡಿದ್ದೇವೆ. ಅದರ ಭಾಗವಾಗಿ ಇಂದು ನಡಗ್ರಾಮ ಪಂಚಾಯತ್ ಮುಂದೆ ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸಿದ್ದು, ಆ ನಿಟ್ಟಿನಲ್ಲಿ ನಮಗಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಊರವರಿಗೆ ಅನೇಕ ವಿಚಾರಗಳನ್ನು ಹೇಳುವುದಕ್ಕಿದೆ. ಫಸ್ಟ್ಲಿ ನಾವು ಇಲ್ಲಿ ಎದುರಿಸ್ತಿರುವಂತಹ ಸಮಸ್ಯೆಗಳು ಏನಂತ ಹೇಳಿದ್ರೆ, ಈಗ ಅಲ್ಲಿಂದ ವಿಪರೀತ ಪ್ರಮಾಣದಲ್ಲಿ ಹೊಗೆ, ಧೂಳು ಚಿಮಿನಿ ಮೂಲಕ ಬಿಡುತ್ತಿದ್ದು ಅದು ಊರವರ ಸ್ವಾಸ್ಥ್ಯಕ್ಕೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಾ ಇದೆ. ಹಾಗೆಯೇ ಇಲ್ಲಿ ಹರಿದು ಹೋಗ್ತಿರುವಂತಹ ನೀರು ನಾಡ್ಜಿ ಅರಣ್ಯ ಪ್ರದೇಶದಿಂದ ಹರಿದು ಬಂದು ಈ ಪ್ಲಾಂಟ್ ಮೂಲಕ ಸಾಗಿ ಇಚ್ಚಾವು, ಕೋಡಿಜಾಲು, ಮಲೆಯಡ್ಕ, ಪಂಜುಲಿಮಾರ್ ಪ್ರಾಂತ್ಯಗಳಿಗೆ ಹರಿದು ಹೋಗ್ತಾ ಇದ್ದು ಅದು ಅವರ ಕುಡಿಯುವ ನೀರನ್ನ ಕಲುಷಿತಗೊಳಿಸ್ತಾ ಇದೆ, ಮಾಲಿನ್ಯಗೊಳಿಸ್ತಾ ಇದೆ. ಇಲ್ಲೇ ಅವರ ದನಕರುಗಳಿಗೆ ಬೇಕಾದಂಥ ಮೇವು, ದನಕರುಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಗಳೇನಿದೆ ಅದನ್ನು ಹಾಳು ಮಾಡ್ತಾ ಇದೆ. ಹಾಗೆಯೇ ಇಲ್ಲಿಂದ ಎದುರಾಗ್ತಿರುವಂಥ ಧೂಳುಗಳಿಂದ ಅನಾರೋಗ್ಯ ಸಮಸ್ಯೆಗಳು ವಿಪರೀತ ಪ್ರಮಾಣದಲ್ಲಿ ಇತ್ತೀಚೆಗೆ ಕಂಡು ಬಂದಿದ್ದು. ಮೂರನೇದಾಗಿ ಅತಿಕ್ರಮಣ ಆಗಿದೆ, ಅಂದರೆ ಸರ್ಕಾರಿ ಜಮೀನನ್ನು ಅತಿಕ್ರಮಣ ಮಾಡಲಾಗಿದೆ ಅನ್ನೋ ಬಗ್ಗೆ ಕೂಡ ನಮಗೆ ದೂರುಗಳನ್ನು ನಾವು ಈಗಾಗಲೇ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದ್ದು, ಅವರು ಕೂಡ ಸರಿಯಾದ ರೀತಿಯಲ್ಲಿ ಬಹುಶಃ ದೂರನ್ನು ನೀಡಿ ಇವತ್ತಿಗೆ 2-3 ವಾರಗಳಾಗಿದ್ದು ಯಾವುದೇ ಪ್ರತಿಕ್ರಿಯೆಗಳು ಅವರ ಭಾಗದಿಂದ ಬಂದಿಲ್ಲ. ಇದು ಕೂಡ ನಮಗೆ ಕೆರಳಿಸುವಂತೆ ಮಾಡಿದೆ ಊರವರನ್ನ. ನಾಲ್ಕನೆಯದು, ಈ ಅತಿಕ್ರಮಣ ಮಾಡಿದಂಥ ಜಾಗದಲ್ಲಿ ಅವರು ಒಂದಷ್ಟು ಭೂಮಿಯನ್ನ ಕಡಿದು ಅದನ್ನು ಒಂದು ರೀತಿಯಲ್ಲಿ ಅತ್ಯಂತ ಡೇಂಜರಸ್ ರೀತಿಯಲ್ಲಿ ಅದನ್ನ ಗುಡ್ಡೆ ಹಾಕಿದ್ದು, ಒಂದು ಕಡೆ ಗುಡ್ಡೆ ಹಾಕಿದ್ದು, ಆ ಮಣ್ಣು ಸಮೇತ ಡಾಮರ್ ಮಿಶ್ರಣ ಏನಿದೆ ಅದು ಸ್ಥಳೀಯರ ಜಮೀನುಗಳಿಗೆ ಹರಿದು ಹೋಗಿ ಅವರ ಕೃಷಿ ಭೂಮಿಯ ಮೇಲೆ ಮಳೆಗಾಲ ಬಂದಾಗ ಅದು ಹಾನಿ ಮಾಡುವಂಥ ಸಂಭವಗಳಿದೆ. ಯಾಕಂದ್ರೆ ಕೃಷಿಯನ್ನೇ ನಂಬಿ ಬದುಕ್ತಿರುವಂತಹ ಕೃಷಿ ಮೂಲ ಮತ್ತು ಕೂಲಿ ಕಾರ್ಮಿಕರ ಹೆಚ್ಚು ಇರುವಂತಹ ಈ ಪ್ರದೇಶದಲ್ಲಿ ಊರವರ ಮೇಲೆ ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಬಿಲ್ಲವ ಸಮುದಾಯಗಳು, ಒಕ್ಕಲಿಗ ಗೌಡ ಸಮುದಾಯಕ್ಕೆ ಸೇರಿದಂಥ ಜನಗಳೇ ಹೆಚ್ಚು ವಾಸಿಸ್ತಿರುವಂಥ ಪ್ರದೇಶದಲ್ಲಿ ಈ ರೀತಿ ಅವರ ಕೃಷಿ ಭೂಮಿಯನ್ನು ಹಾಳುಗೆಡುವಂಥದ್ದು, ಅವರ ಕುಡಿಯುವ ನೀರನ್ನು ಹಾಳುಗೆಡುವಂಥದ್ದು ಆಗ್ತಿದ್ದಂಥ ಸಂದರ್ಭದಲ್ಲಿ ನಾವು ಇಂತಹ ಪ್ರತಿಭಟನೆಯನ್ನ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇದರ ಜೊತೆ ಈ ಪ್ರದೇಶದಲ್ಲಿ ಬರುವಂತಹ ಅತಿ ಹೆಚ್ಚು ಅಂದರೆ ಹೆಚ್ಚು ಕಡಿಮೆ 40ರಿಂದ 50 ಟನ್ ತೂಗುವಂತಹ ಟ್ರಕ್ಗಳು ಸಾಗ್ತಾ ಇದ್ದು, ಇದು ಗ್ರಾಮ್ ಸಡಕ್ ಯೋಜನೆ ಮತ್ತೆ 3.5 ಮೀಟರ್ ಅಗಲದ ರೋಡ್ ಆಗಿದ್ದು, ಈ ವಾಹನಗಳು, ಘನವಾಹನಗಳು ಇಲ್ಲಿ ಹಾದು ಹೋಗ್ತಾ ಇರೋದ್ರಿಂದಾಗಿ ಜನರ ಓಡಾಟಕ್ಕೆ ಬಹಳಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದೆ. ಇದರ ಪರಿಣಾಮವಾಗಿ ಬಹಳಷ್ಟು ಸ್ಕೂಟರ್ ಸವಾರರು ಇಲ್ಲಿ ಇದರಿಂದ ವಾಹನದಿಂದ ಬೀಳುವಂತಹ ತ್ಯಾಜ್ಯ ಏನಿದೆ, ಈ ಜಲ್ಲಿಗಳು ಮಿಶ್ರಣ, ಅವರು ಸ್ಕಿಡ್ ಆಗಿ ಹಲವಾರು ಜನ ಬೈಕ್ ಸವಾರರು ಪ್ರಾಣಾಪಾಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಎದುರಾಗಿದ್ದವು. ಸೊ ಇದನ್ನೆಲ್ಲವನ್ನ ಮನಗಂಡು ಇಂತಹ ಒಂದು ಚಿಕ್ಕ ರೋಡಿನಲ್ಲಿ ಇಂತಹ ಘನವಾಹನಗಳನ್ನು ಸಾಗಿಸೋದ್ರ ಮೂಲಕ ಮಾಡ್ತಿರುವಂತಹ, ಪ್ಲಸ್ ಇದರ ಜೊತೆಗೇನೆ ನಾವು ಇನ್ನೊಂದು ವಿಚಾರ, ಈ ಘನವಾಹನಗಳಲ್ಲಿ ಹೆಚ್ಚಿನವು ಯಾವುದೇ ಇನ್ಶೂರೆನ್ಸ್ ಕೂಡ ಹೊಂದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇನ್ಶೂರೆನ್ಸ್ ಇಲ್ಲದೆ ಸಾಕ್ತಿರುವಂಥ ಇಂಥ ಘನವಾಹನಗಳು ನಾವು ಇತ್ತೀಚೆಗೆ ಉಡುಪಿಯಲ್ಲಿ ನಾವು ನೋಡಿದ್ದೇವೆ. ಒಂದು ಪ್ರಕರಣದಲ್ಲಿ ಇಂತಹ ಟ್ರಕ್ ಡಿಕ್ಕಿಯಾಗಿ ಒಂದೇ ಕುಟುಂಬದ 3 ಜನ ಸಾವನ್ನಪ್ಪುವಂಥ ಪ್ರಸಂಗ ನಡೆದಿತ್ತು. ಸೊ ಇಂತಹ ಘಟನೆಗಳು ಈ ಪ್ರದೇಶದಲ್ಲಾದರೆ ಯಾರು ಇದಕ್ಕೆ ಹೊಣೆ? ಇನ್ಶೂರೆನ್ಸ್ ಇಲ್ಲದ ಗಾಡಿ
ಗಳು ಆ ಡ್ರೈವರ್ಗಳು ಗಾಡಿ ಬಿಟ್ಟು ಓಡಿ ಹೋಗುವಂತ ಸಾಧ್ಯತೆಗಳಿದ್ದು ಇದು ಜನರ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಸಾಧ್ಯತೆಗಳಿದಾವೆ. ಇವೆಲ್ಲವನ್ನ ಕೂಡ ಮುಂಗಂಡು ನಾವು ಇವತ್ತು ಈ ಪ್ರತಿಭಟನೆಯನ್ನ ಗುಮ್ಮಟ ಚಳುವಳಿಯ ಮೂಲಕ ಮಾಡಿದ್ದೇವೆ. ನಾರಾಯಣ ಅಂತ ಹೇಳಿ ಮಲೆಯಡ್ಕ. ಗುಮ್ಮಟೆ ಚಳುವಳಿ ಮೂಲಕ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಗುಮ್ಮಟೆ ಅಂದರೆ ನಾವು ನಮ್ಮ ಮಮ್ಮಾಯಿ ದೇವರಿಗೆ ಗೊಂದಲ ಪೂಜೆಗೆ ಬಳಸುವಂತಹ ಒಂದು ಪರಿಕರ. ಅದನ್ನು ನಾವೇ ಈಗ ಇಲ್ಲಿ ಬೀದಿಗೆ ಬಂದಿದ್ದೇವೆ. ಆದ್ದರಿಂದಾಗಿ ಅದನ್ನು ಕೂಡ ನಾವು ಇಲ್ಲಿ ಬೀದಿಯಲ್ಲಿ ಬಂದು ಬಡಿಯುವ ಪರಿಸ್ಥಿತಿ ನಮಗೆ ಬಂದಿದೆ. ಆದ್ದರಿಂದ ನಾವು ನಮ್ಮ ಆರೋಗ್ಯ, ಕುಡಿಯುವ ನೀರು ಎಲ್ಲ ಕಲುಷಿತವಾಗಿ ನಮ್ಮ ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ ನೋಡಿ. ಆರೋಗ್ಯದಲ್ಲಿ ಕೂಡ ಏನು ಅವರು ವೃದ್ಧಿ ಆಗುವ ಪರಿಸ್ಥಿತಿ ಇಲ್ಲ, ಅಂಥ ಪರಿಸ್ಥಿತಿ ಆಗಿದೆ. ಬೆಳಿಗ್ಗೆ ಎದ್ದರೆ ಕೂಡ ಧೂಳು, ಆ ಹೊಗೆ, ಆ ಸೌಂಡು, ರಾತ್ರಿ ಪೂರ್ತಿ ಆ ಪ್ಲ್ಯಾಂಟ್ ರನ್ ಆಗ್ತಾ ಉಂಟು. ಅದನ್ನು ಕೇಳುವವರು ಯಾರು ಇಲ್ಲ ಅಂತ ಆಗಿ ಹೋಗಿದೆ. ಎಲ್ಲ ಅಧಿಕಾರಿ ವರ್ಗದವರಿಗೆ, ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿದ್ದೇವೆ. ನಾವು ಈ ಮಾಧ್ಯಮದ ಮೂಲಕ ಕೇಳುವುದು ಒಂದೇ, ಆ ಪ್ಲ್ಯಾಂಟು ಅಲ್ಲಿಂದ ಆದಷ್ಟು ಬೇಗ ತೆರವುಗೊಳಿಸುವ ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಮುತುವರ್ಜಿ ವಹಿಸಿ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಇನಿ ನಮ್ಮ ಇವತ್ತು ನಾವು ನಮ್ಮ ನಡ ಗ್ರಾಮ ಪಂಚಾಯತ್ ಎದುರು ಮಲೆಯಡ್ಕ ಉಳಿಸಿ ಎಂಬ ಒಂದು ಘೋಷಣೆ ಅಡಿಯಲ್ಲಿ ನಾವು ಇವತ್ತು ಏನು ನಮ್ಮ ಮರಾಠಿ ಜನಾಂಗದ ಅಂದರೆ ಈ ದೇಶದ ಒಂದು ಸಂಸ್ಕೃತಿಯ ಮೂಲ ನಿವಾಸಿಗಳು ನಾವು. ಇಲ್ಲಿ ನಮಗೆ ಬದುಕಲಿಕ್ಕೆ ಹಕ್ಕು ಇಲ್ಲಿಯ ಸ್ಥಳೀಯ ಪಂಚಾಯತ್ ಆಗಿರ್ಬೋದು, ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಅಥವಾ ತಾಲೂಕು ಆಡಳಿತ ಯಾವುದೇ ಆಗಿರ್ಬೋದು. ಆದರೆ ನಾವು ಸ್ವಾತಂತ್ರ್ಯ ಸಿಕ್ಕಿ ಈಗ 75-80 ವರ್ಷ ಆಗ್ತಾ ಬಂದ್ರೂ ಇನ್ನೂ ಕೂಡ ನಾವು ನಮ್ಮನ್ನು ಒಂದು ಹಂತಕ್ಕೆ ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಎಲ್ಲಿ ಉಳಿವು ಉಂಟು ಅಂತ ಎಂಬ ಪ್ರಶ್ನೆ ಉದ್ಭವ ಆಗಿದೆ. ಈ ನಿಟ್ಟಿನಲ್ಲಿ ಇದು ಕೇವಲ ಗುಮ್ಮಟೆ ಅಂದರೆ ನಾವು ಶಾಂತಿಯುತವಾಗಿ ನಾವು ನಮ್ಮ ಒಂದು ಆಚರಣೆ, ನಮ್ಮ ಕಷ್ಟ ಸುಖಗಳಿಗೆ ಒಂದು ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ದೇವರಿಗೆ ಈ ಶಬ್ದವನ್ನು ಬಡಿಸುವ ಮೂಲಕ ನಾವು ಅವರಿಗೆ ಸಮರ್ಪಣೆ ಮಾಡುವಂಥದ್ದು. ಅದೇ ರೀತಿ ಇಂದಿನ ಕಾಲದಲ್ಲಿ ಇದನ್ನು ಗುಮ್ಮಟೆನೋ ನಾವು ನೋಡಿದಾಗ ಶಿವಾಜಿ ಕಾಲದಲ್ಲಿ ಈ ಗುಮ್ಮಟೆಯ ಶಬ್ದದ ಮೂಲಕ ನಮಗೆ ಬಂದ ಏನು ಅನಾಹುತ ಉಂಟು, ನಮ್ಮ ಗುಡ್ಡಕಾಡು ಜನಾಂಗಗಳನ್ನು ಒಟ್ಟು ಸೇರಿಸಿ ಶಬ್ದದಲ್ಲಿ ಬಡಿದಾಗ ಏನು ಅನಾಹುತ ಆಗಿದೆ, ನಮಗೆ ಇಲ್ಲಿ ನಾವು ಒಟ್ಟಾಗಬೇಕು, ಆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು ಎಂಬ ಒಂದು ಸಂಕೇತ ಕೂಡ ಇಲ್ಲಿ ಅಡಗಿದೆ. ಆ ನಿಟ್ಟಿನಲ್ಲಿ ಇದೀಗ ನಾವು ಗ್ರಾಮ ಪಂಚಾಯತಿ ಎದುರು ಒಂದು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಬಹಳ ನಾವು ಇತ್ತು ಮನವಿ ಮತ್ತು ನಾವು ಈ ಒಂದು ಗುಮ್ಮಟೆ ಬಡಿಯುವ ಮೂಲಕ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈಗ ಎಲ್ಲರೂ ಹೇಳಿದ್ರು ನಮ್ಮ ಆರೋಗ್ಯ, ಈ ಮನುಷ್ಯ ಇಲ್ಲದೆ ಈ ವ್ಯವಸ್ಥೆ ಇಲ್ಲ. ಈ ಮನುಷ್ಯನಿಗೆ ಇಲ್ಲಿ ಬದುಕಲಿಕ್ಕೆ ಒಂದು ಯಾವುದೇ ವ್ಯವಸ್ಥೆ ಇಲ್ಲದ್ರೆ ಯಾವ ರಸ್ತೆ ಏನು ಪ್ರಯೋಜನ, ಏರೋಪ್ಲೇನ್ ಬಂದ್ರೆ ಏನು, ಅಥವಾ ಯಾವುದೊಂದು ನಮಗೆ ವೆಹಿಕಲ್ ಇದ್ರೆ ಏನಿಲ್ಲ. ನಾವು ಇದ್ರೆ ನಮ್ಮ ಬದುಕನ್ನು ಉಳಿಸಿ ಮತ್ತೆ ಎಲ್ಲ ಅಭಿವೃದ್ಧಿ ಆಗಬೇಕು ಹೊರತು ನಮ್ಮನ್ನು ಅಲ್ಲಿ ಅಳಿಸಿ, ನಮ್ಮನ್ನು ಕೊಂದು, ನಮಗೆ ರೋಗ ಭರಿಸಿ, ನಮ್ಮನ್ನು ಬೀದಿ ಪಾಲು ಮಾಡಿ ಅಲ್ಲಿ ಅಭಿವೃದ್ಧಿ ಆಗುವುದಲ್ಲ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ತಾಲೂಕು ನಮ್ಮ ಮರಾಠಿ ಸಂಘ ಕೂಡ ಈ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಈಗಾಗಲೇ ಮೀಟಿಂಗ್ ಅನ್ನು ನಾವು ಕರೆದಿದ್ದೇವೆ. ಇದರ ಬಗ್ಗೆ ಮುಂದಿನ ನಾವು ಹಂತವಾಗಿ ಚರ್ಚೆ ಮಾಡಿ ಈ ತಾಲೂಕು ಆಡಳಿತ, ಗ್ರಾಮಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಯಾವ ರೀತಿ ಸ್ಪಂದನೆಯನ್ನು ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ಈ ಶಬ್ದ ಕೇವಲ ನಡ ಗ್ರಾಮದಲ್ಲಿ ಅಲ್ಲ, ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಈ ಸಂಘಟನೆ ಇರುವುದು, ನಮ್ಮ ಮರಾಠಿ ಜನಾಂಗದ ದೇಶದ ಮೂಲೆ ಮೂಲೆಗಳಿಗೆ ಸಂಘಟನೆ ಲಿಂಕ್ ಆಗಿರುವುದರಿಂದ ನಮ್ಮ ನೋವುಗಳಿಗೆ ಸ್ಪಂದನೆ ಕೇವಲ ನಡದಲ್ಲಿ ಮಾತ್ರ ಹೇಳುವುದಿಲ್ಲ, ಇಡೀ ದೇಶಕ್ಕೆ ಇದು ಈ ಕಿಚ್ಚು ಹರಡ್ತದೆ ಎಂಬ ವಿಚಾರವನ್ನು ಇಲ್ಲಿ ನಮ್ಮ ಆಡಳಿತ ವರ್ಗದವರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಇನ್ನಷ್ಟು ನಡ ಗ್ರಾಮ ಪಂಚಾಯತಿಯನ್ನು ವಿನಂತಿ ಮಾಡುವುದೇನೆಂದ್ರೆ, ಇಲ್ಲಿಯ ಗ್ರಾಮಾಡಳಿತ ಸಂಪೂರ್ಣವಾಗಿ ಆ ಜನಗಳ ಮಧ್ಯೆ ಇದ್ದು, ನೀವು ನಮ್ಮಿಂದ ಏನು ಮತಗಳನ್ನು ಪಡೆದು ನಮ್ಮ ವಿರುದ್ಧವೇ ಈ ಕಾನೂನನ್ನು ನಿರೂಪಿಸುವಾಗ ನೀವು ಅಲ್ಲಿ ತಡೆ ಒಡ್ಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಬಂದು ಅಲ್ಲಿ ಆಗಿರುವ ಅನಾಹುತಕ್ಕೆ ಮತ್ತು ಈಗಾಗಲೇ ಹೈಕೋರ್ಟಿಂದ ಬಂದಂತಹ ಏನು ಆದೇಶ ಉಂಟು ಅದನ್ನು ಇಲ್ಲಿ ಪಾಲನೆ ಮಾಡಲಿಲ್ಲ, ಅದರ ವಿರುದ್ಧ ಯಾರು ಮಾತಾಡೋರು ಯಾರು ಎಂಬ ಪ್ರಶ್ನೆ ಈಗ ಉದ್ಭವ ಆಗಿದೆ. ಏನೇ ಇರಲಿ, ಮುಂದಿನ ಹಂತದಲ್ಲಿ ನಮಗೆ ನ್ಯಾಯ ಸಿಕ್ಕದಿದ್ದಲ್ಲಿ ಖಂಡಿತವಾಗಿ ನಮ್ಮ ಜನಾಂಗ ಮತ್ತು ಆ ಪರಿಸರದ ಎಲ್ಲ ಜಾತಿಗಳನ್ನು ಒಟ್ಟು ಸೇರಿಸಿ ಆ ಒಂದು ಮಲೆನಾಡಿಕ ಪ್ರದೇಶವನ್ನು ಖಂಡಿತವಾಗಿ ನಾವು ಉಳಿಸಿಕೊಳ್ಳಿಕ್ಕೆ ಸದಾ ಪ್ರಯತ್ನ ಮಾಡ್ತೀವಿ ಎಂಬ ವಿಚಾರವನ್ನು ಹೇಳುತ್ತಾ
ಮತ್ತೊಂದು ವಿಚಾರ, ಈ ಒಂದು ಹೋರಾಟದ ಕಿಚ್ಚನ್ನು, ಈ ಒಂದು ಹೋರಾಟದ ವಿಜಯಕ್ಕಾಗಿ ನಮ್ಮ ಯಾವುದು ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಇನ್ನಷ್ಟು ನಮ್ಮ ಜೊತೆಗೆ ಸೇರಿ ಈ ಒಂದು ನಮ್ಮ ನೋವುಗಳಿಗೆ ನೀವು ಸದಾ ಸ್ಪಂದನೆ ಕೊಡ್ಬೇಕಂತ ವಿನಂತಿ ಮಾಡುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಂತೋಷ ತಾಜೆ. ನಡ ಗ್ರಾಮದಲ್ಲಿ ಮಲೆಯಡ್ಕ ಉಳಿಸಿ ಅಂತೇಳಿ ಪ್ರತಿಭಟನೆ ಇವತ್ತು ನಡ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೇವೆ. ತುಂಬಾ ವರ್ಷಗಳಿಂದ ಭಾರಿ ತೊಂದರೆ ಆಗ್ತಾ ಉಂಟು ಪರಿಸರದಲ್ಲಿ. ಹಾಗೆ ಮೊನ್ನೆನೂ ಮಾತಾಡುವಾಗ ನಿಮಗಿಲ್ಲ ಅಂತ ಹೇಳಿದ್ರು, ಅತ್ತಜಿಯವರಿಗಿಲ್ಲ ಅಂತೇಳಿ. ನೈಟ್ ಒಂದು 10-11 ಗಂಟೆಗೆ ಮನೆಗೆ ಹೋದ್ರೆ ಗೊತ್ತಾಗ್ತದೆ ಯಾರಿಗಿಲ್ಲ ಯಾರಿಗುಂಟು ಅಂತೇಳಿ. ಹಾಗೆ ಅಲ್ಲಿ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ಮುಂದೆ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಮುಂದೆ ಬಂದು ಮಾತಾಡಿದ್ರೆ ಎಲ್ಲಿ ಲಾರಿನ ಅಡಿಯಲ್ಲಿ ಹಾಕ್ತಾರೆ, ಎಲ್ಲಿ ಹೊಡೆದಾಕ್ತಾರೆ ಅಂತೇಳಿ ನಮಗೆ ಸಂಶಯ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು 6 ತಿಂಗಳು ಮುಂಚೆ ನಮ್ಮನೆ ಒಬ್ಬರ ಫ್ರೆಂಡ್ ಅವನ ತಾಯಿಯನ್ನು ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ತಿರುವಾಗ ಅವನ ಮೇಲೇನೆ ಬೈಕ್ ಅವರ ಮುಗುರಡಿಯವರ ಗಾಡಿ ಬಂತು. ಆಗ ಅವರ ಹತ್ರ ಕೇಳುವಾಗ ರಾಡ್ ತಗೊಂಡು ನಮಗೆ ಹೊಡಿಲಿಕ್ಕೆ ಬಂದ್ರು. ಆಗ ನಾವು ಕೂಡ ಅದಕ್ಕೆ ಪ್ರತಿಯುತ್ತರ ಕೊಟ್ಟಿದ್ದೇವೆ ಆ ಜಾಗದಲ್ಲಿ. ಹಾಗೆ ಅಲ್ಲಿ ಕೊಟ್ಟಿದ ನಂತರ ಅವರು ಹೇಳಿದಾರಂತೆ, ನಿಮಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನಮಗೆ ಮುಗುರೊಡಿಗೆ ಅಂತೇಳಿ ಚಾಲೆಂಜ್ ಹಾಕಿ ಹೋಗಿದ್ದಾರೆ. ಅವತ್ತಿಂದ ನಾವು ಇಷ್ಟರವರೆಗೆ ಕಾಯ್ತಿದ್ದೇವೆ, ಇದೊಂದು ಟೈಮ್ ಬೇಕು ನಮಗೆ. ಆ ಟೈಮಲ್ಲಿ ನಾವು ಕೂಡ ನಮ್ಮಿಂದ ಏನಾಗ್ತದೆ ಅಂತೇಳಿ ಅವರಿಗೆ ಪ್ರತಿಯುತ್ತರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಹಾಗೆ ಮೊನ್ನೆ ಮಲೆಯಡ್ಕದ ಗ್ರಾಮದಿಂದ ಒಬ್ರು ಫೋನ್ ಮಾಡಿದ್ರು ಮುಗುರೊಡಿ ಅವರ ದನಿಗಳಿಗೆ, ಸುಧಾಕರ್ ಶೆಟ್ಟಿ ಅವರಿಗೆ ಫೋನಲ್ಲಿ ಮಾತಾಡುವಾಗ ಇವರು ಹೇಳಿದ್ರು ನಮಗೆ ತೊಂದರೆ ಇದೆ, ಮುಗುರೊಡಿ ಗ್ರಾಮದಲ್ಲಿ ತೊಂದರೆ ಇದೆ, ನೀವು ಬಂದು ಒಂದ್ಸಲ ನೋಡಿ ಅಂತೇಳಿ. ಆಗ ಅವರು ಹೇಳಿದ್ರು ಅಲ್ಲಿರೋರು ಎಲ್ಲ ಪರಿಶಿಷ್ಟ ವರ್ಗದವರು, ಅವರಿಗೆ 20,000 ಬಿಸ್ಕೆಟ್ ಬಿಸಾಕಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ಅಂತೇಳಿ. ಅವನ 20,000 ಬಿಸ್ಕೆಟ್ ಹೇಗುಂಟಂತ ಈ ಸಲ ನೋಡ್ಬೇಕು, ನಾಡ ಗ್ರಾಮ ಪಂಚಾಯತಿಂದ ನೋಡ್ಬೇಕು ಅವನ 20,000 ಬಿಸ್ಕೆಟ್ ಎಷ್ಟು ದೊಡ್ಡದು ಉಂಟು ಅಂತೇಳಿ. ಹಾಗೆ ಮುಂದಿನ ದಿನ ಅವನ ಬಿಸ್ಕೆಟ್ ಅನ್ನು ನೋಡ್ಬೇಕಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಅವರಿಂದ ಈಗ ಯಾರಿದ್ದಾರಂತ ಈ ಪ್ರಭಾವ ಎಲ್ಲ ಬೀರ್ಲಿಕ್ಕೆ ಕಾರಣ ಏನು? ಅವರಿಂದ ತುಂಬಾ ಜನ ಇದ್ದಾರೆ, ಎದುರುಗಡೆ ಯಾರು ಕಾಣ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಹಣ ಉಂಟು, ನಮ್ಮಲ್ಲಿ ಜನ ಉಂಟು. ಹಾಗೆ ಅವರ ಹಣ ಬಲವ ನಮ್ಮ ಜನ ಬಲವ ಅಂತ ಹೇಳಿ ನೋಡ್ಬೇಕಂತ ಹೇಳಿ ಹೇಳ್ತೇನೆ. ನಿಮ್ಗೆ ಅತ್ತಾಜಿ ಅವರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು? ಕೆಲವು ಗ್ರಾಮಸ್ಥರೇ, ಬಾಕಿಯ ಗ್ರಾಮಸ್ಥರು ಅವ್ರು ಹೇಳ್ತಾರೆ ನಿಮಗೆ ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ 10 ಗಂಟೆಯಿಂದ ನಂತರ ಬರಲಿ ಅತ್ತಾಜೆಗೆ ಏನು ತೊಂದರೆ ಉಂಟು ಅಂತೇಳಿ ಅವರಿಗೆ ಗೊತ್ತಾಗ್ತದೆ ಅಂತ ಹೇಳಿ. ಸಂತೋಷ ಅತ್ತಾಜಿ.